ಭಕ್ತ ಮಹಾಜನಗಳೇ, ತುಳುವರ ಪ್ರಧಾನ ಆರಾಧನಾ ಶಕ್ತಿ ಬೆರ್ಮೇರ್. ಈ ಬೆರ್ಮೇರ್ ಕಾಡಿನ ಅಧಿಪತಿ. ಕಾಡೇ ಅವನ ವಾಸಸ್ಥಾನ. ಕಾಡು ಲೌಕಿಕವಾಗಿ ಕಂಡರೂ ತನ್ನೊಳಗೆ ಅನೇಕ ನಿಗೂಢತೆಯನ್ನ ಕಾಯ್ದುಕೊಂಡಿರುತ್ತದೆ. ಕಾಡನ್ನ ಬೆರ್ಮೇರ್ ನಿಯಂತ್ರಿಸುತ್ತಾ ಕಾಡಿನಿಂದ ಹೊರಡುವ ಎಲ್ಲ ನೀಚ ಶಕ್ತಿಗಳನ್ನ ಬೆರ್ಮೇರ್ ನಿಯಂತ್ರಿಸುತ್ತಾನೆ. ಬೆರ್ಮೇರ್ ಅರಸನಾಗಿ, ದೇವನಾಗಿ, ದೈವವಾಗಿ, ಮೂಲ ಪುರುಷನಾಗಿ, ಸಂತಾನ ಭಾಗ್ಯ ಕರುಣಿಸುವ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಾನೆ. ವೀಕ್ಷಕರೇ, ತುಳುನಾಡಿನ ಸೃಷ್ಟಿಕರ್ತ ಬೆರ್ಮೇರ್ ಉಗ್ರ ಸ್ವರೂಪಿಯಾಗಿ ನೆಲೆ ನಿಂತ ಅತಿ ಪುರಾತನ ಕಾರಣಿಕ ಕ್ಷೇತ್ರ. ಪಡುವಣದ ಕಡಲು, ಮೂಡಣದ ಹಸಿ ಹಸಿರು ಪರ್ವತ ಸಾಲುಗಳ ನಡುವೆ ಹಬ್ಬಿ ನಗುತ್ತಿರುವ ಪುಟ್ಟ ಪೇಟೆ ಮುದರಂಗಡಿ. ಇಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಭಕ್ತ ಗಣನವನ್ನ ಬಿಡದೆ ಕಾಪಾಡುತ್ತಿರುವ ಭಾಗ್ಯ ಪ್ರದಾತ ಶ್ರೀ ಉರಿ ಬೆರ್ಮೇರ್. ನಾಗ, ಕ್ಷೇತ್ರಪಾಲ, ನಂದಿಗೋಣ, ಲೆಕ್ಕಸಿರಿಗಳನ್ನೊಳಗೊಂಡ ಪರಮ ಪಾವನ ಸನ್ನಿಧಾನ. ಪುಟ್ಟ ಕಾಡೆ ಆಲಯವಾಗಿ ಪ್ರಕೃತಿ ಸೊಗ ಬಿಗುವಿನ ಚಮತ್ಕೃತಿಯ ನಡುವೆ ಉರಿ ಬೆರ್ಮೇರ್ ಸ್ಥಾಯಿಯಾಗಿದ್ದಾನೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಅತಿ ಪುರಾತನ ಕ್ಷೇತ್ರ ಸಾಂತೂರು ಆಲ್ ಶ್ರೀ ಉರಿನಾಗ ಬ್ರಹ್ಮಸ್ಥಾನ ಸಮಗ್ರ ಜೀರ್ಣೋದ್ಧಾರಗೊಂಡು ಬಿಂಬ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗುತ್ತಿದೆ. ಸಾನ್ನಿಧ್ಯದ ಪಾವಿತ್ರ್ಯಕ್ಕೆ ಧಕ್ಕೆ ಬಾರದಂತೆ, ಕ್ಷೇತ್ರದ ಪ್ರಾಚೀನತೆಗೆ ತೊಂದರೆಯಾಗದಂತೆ, ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಪ್ರಾಜ್ಞರ ಸಲಹೆ ಮಾರ್ಗದರ್ಶನಗಳಿಂದ ಸಾಂತೂರು ಆಲ್ ಶ್ರೀ ಉರಿನಾಗ ಬ್ರಹ್ಮಸ್ಥಾನ ನವೀಕರಣಗೊಂಡು ಸಿಂಗರಿಸಲ್ಪಡುತ್ತಿದೆ. ನಮ್ಮ ಈ ಬ್ರಹ್ಮಸ್ಥಾನ ಬಹಳ ಒಂದು ಪುರಾತನದ ಒಂದು ಬ್ರಹ್ಮಸ್ಥಾನ. 200 ವರ್ಷದಿಂದ ಈ ಸ್ಥಳದಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಒಂದು 4 ತಲೆಮಾರಿನವರು ಇಲ್ಲಿ ಪೂಜೆ ಮಾಡಿದಂತಹ ಒಂದು ಪ್ರತೀತಿ ಇದೆ. ಸಾಂತೂರು ಪಿಲಾರು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಈ ಬ್ರಹ್ಮಸ್ಥಾನಕ್ಕೆ ಬಂದು ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ಅಲ್ಲಿ ದೇವರಿಗೆ ತಂಬಿಲ ಸೇವೆ, ನಾಗದೇವರಿಗೆ ತನು ಸೇವೆ, ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ ಫಲದಿಂದ ಆ ಊರಿಗೆ ಬಂದಂತಹ ಉರಿತಾಪಗಳೆಲ್ಲ ಉಪಶಮನ ಆಗಿ ಮನುಷ್ಯರು ಪ್ರಾಣಿಗಳೆಲ್ಲ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕುವ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಹಿಡಿಯುವುದಿಲ್ಲ ಅಥವಾ ಮಕ್ಕಳಾಗಲಿಲ್ಲ, ಇಂತಹ ಏನಾದರೂ ವೈಯಕ್ತಿಕ ಆಸೆಗಳು ಈಡೇರದೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ನಾವು ಏನೊಂದು ದೇವರ ಸನ್ನಿಧಾನದಲ್ಲಿ ಭಕ್ತರ ಪರವಾಗಿ ಏನು ಪ್ರಾರ್ಥನೆ ಮಾಡ್ತೇವೋ ಆ ಪ್ರಾರ್ಥನೆಯಿಂದ ಅವರ ಕಾರ್ಯಸಿದ್ಧಿಯಾದಂತಹ ಅನೇಕ ದೃಷ್ಟಾಂತಗಳು ಇಲ್ಲಿ ನಮಗೆ ಕಾಣಸಿಗುತ್ತದೆ. ಈ ಕ್ಷೇತ್ರ ಬಹಳ ಕಾರಣೀಕದ ಕ್ಷೇತ್ರ ಎನ್ನುವುದಕ್ಕೆ ಇಲ್ಲಿ ವಿಶೇಷವಾಗಿ ನಮಗೆ ಕಾಣಸಿಗುವುದು ಗಡುಪಾಡಿನ ನೇಮೋತ್ಸವ. ಇಲ್ಲಿ ಗಡುಪಾಡಿನ ನೇಮೋತ್ಸವ ಅಂತ ಹೇಳಿದರೆ ಸಾಂತೂರು ಮತ್ತು ಪಿಲಾರು ಈ 2 ಗ್ರಾಮವನ್ನು ಜೋಡಿಸುವಂತಹ ಕ್ಷೇತ್ರವೇ ಈ ಒಂದು ಈ ಉರಿ ಬ್ರಹ್ಮ ಕ್ಷೇತ್ರ. ಯಾಕೆಂತ ಹೇಳಿದರೆ ಆ ಕಡೆ ಶಿವಾಲಯ, ಈ ಕಡೆ ಸಾಂತೂರಿನಲ್ಲಿ ಸ್ಕಂಧಾಲಯ. ಈ 2 ತಂದೆ ಮತ್ತು ಮಗನ ಒಂದು ಕ್ಷೇತ್ರ. ಆ ತಂದೆ ಮಗ ಹೇಗೆ ಒಂದು ಪ್ರೀತಿ ವಿಶ್ವಾಸದಿಂದ ಐಕ್ಯಮತ್ಯದಿಂದ ಇರುತ್ತಾರೋ ಅದೇ ರೀತಿಯಾಗಿ ಈ ಉರಿ ಬ್ರಹ್ಮ ಕ್ಷೇತ್ರ ಎನ್ನತಕ್ಕಂಥದ್ದು 2 ಗ್ರಾಮದವರನ್ನು ಒಟ್ಟುಗೂಡಿಸಿ ಐಕ್ಯಮತ್ಯದಿಂದ ಸಹಬಾಳ್ವೆಯಿಂದ ಕೊಂಡೋದಕ್ಕೆ ಇರತಕ್ಕಂತಹ ಒಂದು ವಿಶೇಷ ಕ್ಷೇತ್ರ ಅಂತ ಹೇಳಿದರೆ ಅದು ಒಂದು ನಮ್ಮ ಉರಿ ಬ್ರಹ್ಮಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಏನೊಂದು ವಿಶೇಷ ಅಂತ ಹೇಳಿದರೆ ಈ ಬ್ರಹ್ಮಬೈದರುಗಳು ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ಹೋದಂತಹ ನಿದರ್ಶನಗಳು ಎಲ್ಲಿಯೂ ಕೂಡ ನಮಗೆ ಕಾಣಸಿಗುವುದಿಲ್ಲ. ನಮ್ಮ ಇತಿಹಾಸವನ್ನು ನೋಡಿದರೆ ಬ್ರಹ್ಮಬೈದರುಗಳು ಆ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಒಂದು ಪ್ರತೀತಿ ಉಂಟು. ಆದರೆ ಅದಕ್ಕೆ ಅಪವಾದ ಎಂಬಂತೆ ಈ ಕ್ಷೇತ್ರದಲ್ಲಿ ಬ್ರಹ್ಮಬೈದರುಗಳು ವಿಶೇಷವಾಗಿ ಬ್ರಹ್ಮಸ್ಥಾನಕ್ಕೆ ಬಂದು ಆ ಬ್ರಹ್ಮದೇವರ ಭೇಟಿಯನ್ನು ಮಾಡಿ ಅಲ್ಲಿ ನೇಮೋತ್ಸವವನ್ನು ಪೂರೈಸಿ ಹೋಗುವಂಥದ್ದು ಈ ಕ್ಷೇತ್ರದ ಕಾರಣಿಕತೆ ಎಷ್ಟು ಉಂಟು ಅಂತ ಅದರಲ್ಲೇ ನಾವು ಕಾಣಬಹುದು. ಎಲ್ಲರೂ ಬನ್ನಿ, ಎಲ್ಲರೂ ದೇವರ ದರ್ಶನವನ್ನು ಮಾಡಿ, ಎಲ್ಲರೂ ಆ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಕೂಡ ಬ್ರಹ್ಮಲಿಂಗೇಶ್ವರನು ಒಳ್ಳೆಯ ರೀತಿಯಲ್ಲಿ ಅನುಗ್ರಹಿಸಲಿ, ಅವರವರ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ತಂಬಿಲ ಸೇವೆ, ಸಂಕ್ರಮಣ ಪೂಜೆ, ಭಜನಾ ಸೇವೆ ಸಾಂಗೋಪಸಾಂಗವಾಗಿ ನಡೆಯುತ್ತಿರುವ ಕ್ಷೇತ್ರ 12 ವರ್ಷಗಳಿಗೊಮ್ಮೆ ಜರುಗುವ ತುಳುನಾಡಿನಲ್ಲಿ ಅತ್ಯಂತ ಅಪರೂಪದ ಗಡುಪಾಡು ನೇಮೋತ್ಸವ ಬ್ರಹ್ಮಮಂಡಲ ಸೇವೆ.
ಪಿಲಾರು ಗ್ರಾಮದೊಡೆಯ ಶ್ರೀ ಮಹಾಲಿಂಗೇಶ್ವರ, ಸಾಂತೂರಿನ ಸುಬ್ರಹ್ಮಣ್ಯ, ಅಪ್ಪ ಮಗನ ಸಮಾಗಮನದ ಪ್ರತೀಕದಂತೆ ಸಾಂತೂರು ಪಿಲಾರು ಗ್ರಾಮಸ್ಥರೆಲ್ಲರೂ ಭಕ್ತಿ ಭಾವದಿಂದ ಜತೆಗೂಡಿ ಕೃತಾರ್ಥರಾಗುವ ಪುಣ್ಯಭೂಮಿ. 12 ವರ್ಷಗಳ ಹಿಂದೆ ನಡೆದ ಗಡುಪಾಡು ನೇಮೋತ್ಸವ ಬ್ರಹ್ಮ ಮಂಡಲದಲ್ಲಿ ಶ್ರೀದೇವರ ನುಡಿಯಂತೆ ಮುಂದಿನ ಗಡುಪಾಡು ಉತ್ಸವದೊಳಗೆ ನೂತನ ಆಲಯ ನಿರ್ಮಾಣಗೊಳ್ಳಬೇಕೆಂಬ ನುಡಿಯನ್ನ ಕಾಯ ವಾಚ ಮನಸ ಈಡೇರಿಸುತ್ತಿರುವ ಜೀರ್ಣೋದ್ಧಾರ ಸಮಿತಿ. ಶ್ರೀ ಆಲು ಉರಿ ನಾಗ ಬ್ರಹ್ಮಸ್ಥಾನದ ಅನಾದಿ ಕಾಲುಡ್ದಿಂಚಿತ್ತಿನ ಒಂಜಿ ಬ್ರಹ್ಮೇರ್ನ ಗುಡಿ ಒಂದು ಸಂಪೂರ್ಣ ಒಂಜಿ ಜೀರ್ಣಾವಸ್ಥೆ ಇತ್ತು. ಒಂದಿನ ಕರಿನ 7 ತಿಂಗಳು ನಮ್ಮ ಒಂಜಿ ಸಂಕಲ್ಪ ಮಲ್ತ ನಮ್ಮ ಒಂದು ಪ್ರಶ್ನೆದಿಯ ಮೂಲ ಆರೂಢ ಪ್ರಶ್ನೆದ ಮೂಲಕ ಅದಕ್ಕೆ ಜೀರ್ಣೋದ್ಧಾರ ಆವಡನ್ನು ತಂದು ತೋಜಿದು ಬತ್ತಲು ಆ ಮೂಲಕ ಏನು ನಮ್ಮಂಜಿ ಸಂಕಲ್ಪ ಮಲ್ತದು ಒಂದಿನ ಸಂಪೂರ್ಣ ಜೀರ್ಣೋದ್ಧಾರ ಆಂಡ್ ಒಂದು ಪೂರ ಜೀರ್ಣೋದ್ಧಾರ ದಾನಿನಗಲ ಕಾರಣ. ದಾನಿನಗಳು ಪಂಡ ಒಂದು ಸಾಂತೂರು ಬಕ ಪಿಲಾರು ಗ್ರಾಮಗೂ ಸಂದಿನಂಚಿನ ಬ್ರಹ್ಮಸ್ಥಾನ ಎಂಕಲ್ನ ರಾಜಣ್ಣೆ ಎಂಕಲ್ನ ಎಲ್ಲ ಅಕ್ಕನಗುಲು ಪೂರ ಬಾರಿ ಪನೊಂತಿರಿ ಬಲ 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 ಅಂದ್ ಅಂಚೆಲ್ಲ ಒಂದು ಎಂಚ ಬತ್ತುಂಡು ದಾದ ಬತ್ತುಂಡು ಎಂಕೆ ಪಂಡ್ರೆ ಅಸಾಧ್ಯ. ಬತ್ತೆ ಒಂಜಿ ರಘುಪತಿ ಜೋಯಿಶೇರ್ನ ಮೂಲಕ ಒಂಜಿ ಮೀಟಿಂಗ್ ಆಂಡು ನಿಗಲು ಶೆಟ್ರ ನಿಗಲಿಗಳ ಬಕ ಮನೆತನಗಳ ಮಸ್ತ್ ಅನ್ಯೋನ್ಯ ಸಂಬಂಧ ಇತ್ತಿನ ಒಂಜಿ ಸ್ಥಾನ ಉಂಟು. ಯಾನು ಎದ್ದು ಸರಿ ಬತ್ತೆ ಪೋ ಯಾನು ಒಯ್ಕ್ಲ ಯಾನು ಉಂಡು ಮಲ್ದಿಜಿ ಯಾನು ಒಯ್ಕ್ಲ ಪಿರಲ ಜಾರ್ದಿಜಿ ಹೆಂಗೊಂದು ಯಾನೊಂದು ಒಂಜಿ ಶಕ್ತಿ ಕೊಡ್ತೀರಿ ಒಂಜಿ ಧೈರ್ಯ ಕೊಡ್ತೀರಿ ಯಾನು ಒಂದು ಮುಳ್ಳು ಜಾಗಲು ಬರ್ತದೆ ಯಾನು ಒಂಜಿ ಪ್ರಾಮಿಸ್ ಮಲ್ಪರ ರೇಟ್ ಇಲ್ಲ ಐಡುಬಕ್ಕ ನಮ್ಮ 16 ವರ್ಷಗಳ ನಡಪುನಂಚಿನ ಒಂಜಿ ಗಡುಬಾಡಿ ನೇಮೋತ್ಸವ ಅವಳ ನಡಪರೆ ಉಂಡು 4 ಕೂಡಿದ್ದು 4 ದೈವಗಳನ್ನ ಬತ್ತದು ಉದೇ ಬ್ರಹ್ಮೇರ್ನ ಕಾಡು ಆಪಿನಂಚಿನ ನೇಮೋತ್ಸವ ಅವಳೊಂಜಿ ಬಾರಿ ಪೊರ್ಲುಡು ಆಡುಂಡು ನಕಲ್ನ ಜನಕಲ್ಲ ಪೂರ ಸಹಕಾರ ಬೋಡು ಬ್ರಹ್ಮಕಲಶೋತ್ಸವ ಬಲಿ ಎನ್ನೊಂಜಿ ನಿಗಳಿಗೆ ಪೂರ ಜನಕಲ ನಮ್ರ ವಿನಂತಿ. ನಮಸ್ಕಾರ. ಉರಿ ಬ್ರಹ್ಮರ ಶ್ರೀರಕ್ಷೆಯಿಂದ ಉತ್ತರೋತ್ತರ ಅಭಿವೃದ್ಧಿ ಪಡೆದವರ ಸಹಕಾರದಿಂದ ದಾನಿಗಳ ಧನ ಸಹಾಯದಿಂದ ಸಾಂತೂರು ಪಿಲಾರು ಗ್ರಾಮಸ್ಥರಿಂದ ನಂಬಿದ 10 ಸಮಸ್ತರಿಂದ 1 ಕೋಟಿಗೂ ಮೀರಿದ ಖರ್ಚು ವೆಚ್ಚಗಳೊಂದಿಗೆ ಜೀರ್ಣೋದ್ಧಾರಗೊಂಡು ನಮ್ಮೆಲ್ಲರನ್ನ ಪೊರೆವ ಶ್ರೀ ಉರಿ ಬೆರ್ಮೆರನ್ನು ನೂತನ ಶಿಲಾಮಯ ಆಲಯದೊಳಗೆ ಪುನರ್ ಪ್ರತಿಷ್ಠಾಪಿಸಿ ಮನದ ಅಭೀಪ್ಸೆಯನ್ನ ಈಡೇರಿಸಿಕೊಳ್ಳುವ ತವಕದಲ್ಲಿದ್ದಾರೆ ಸಾಂತೂರು ಪಿಲಾರು ಗ್ರಾಮಸ್ಥರು. ಮಕ್ಕಳಾಗದವರಿಗೆ, ಕಷ್ಟ ಸಮಸ್ಯೆಗಳ ಸರಮಾಲೆಯಿಂದ ಸೊರಗಿದವರಿಗೆ, ಬದುಕು ದುಸ್ತರ ಎಂದುಕೊಂಡವರಿಗೆ, ಸೋತು ಕಂಗಾಲಾದವರಿಗೆ ಅಭಯಹಸ್ತ ನೀಡಿ ನಂಬಿದವರ ನೋವು ನಿವಾರಣೆಗೊಳಿಸುವ ಘನ ಮಹಿಮ ಶ್ರೀ ಉರಿನಾಗ ಬ್ರಹ್ಮರ ದಯೆಯಿಂದ ನಿಮ್ಮೆಲ್ಲರ ಬಾಳು ಬಂಧುರವಾಗಲಿ, ಆಯುರಾರೋಗ್ಯ ಸಕಲ ಸುಖ ಸಂಪದವು ಪ್ರಾಪ್ತವಾಗಲೆಂದು ಸಂಪ್ರಾರ್ಥಿಸುತ್ತೇವೆ.